ಬಹುಶಃ ಇಲ್ಲಿ ಬಂದರೆ ಅಷ್ಟು ಸುಲಭ ಇಲ್ಲ ಬರಲಿಕ್ಕೆ. ಯಾಕಂತ ಹೇಳಿ ದಟ್ಟ ಕಾಡಿನ ನಡಿನಲ್ಲಿ ಇಲ್ಲಿ ಬರಬೇಕು. ಬಂದರೆ ನೋಡಲಿಕ್ಕೆ ಒಂದು ಖಂಡಿತವಾಗಿ ಒಂದು ಇತಿಹಾಸ ಉಳ್ಳ ಇದನ್ನು ಕಲ್ಲನ್ನು ನೀವು ಇಲ್ಲಿ ಖಂಡಿತವಾಗಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನು ಎಲ್ಲರೂ ವೀಕ್ಷಣೆ ಮಾಡ್ಬೋದು. ಆ ಸನ್ಯಾಸಿ ಅಂತ ನಾವು ಸನ್ಯಾಸಿಗಳಿಗೆ ಅಂತ ಹೇಳ್ತೇವೆ. ಈ ಸನ್ಯಾಸಿ ಇದೇ ಕಲ್ಲಿನ ಈ ಹಿಂಬದಿಯಲ್ಲಿ ನೈಋತ್ಯ ಅಂದರೆ ಆ ನಮ್ಮ ಕ್ಷೇತ್ರದ ನೈಋತ್ಯ ದಿಕ್ಕು, ಇಲ್ಲಿಯ ಹಿಂಭಾಗದಲ್ಲಿ ಜಪ ಅನುಷ್ಠಾನವನ್ನು ಇಲ್ಲಿ ನಡೆಸ್ತಿದ್ರು ಅಂತ ಹೇಳೊಂದು ಪ್ರತೀತಿ ಉಂಟು. ಇದಕ್ಕೊಂದು ಇತಿಹಾಸ ಉಂಟು. ಖಂಡಿತವಾಗಿ ಇದಕ್ಕೆ ಬೇಕಾದ ಕೆಲವು ಕುರುಹುಗಳು ಸಹ ಈ ಕ್ಷೇತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಪಾಂಡವರು ಇಲ್ಲಿ ಬಂದು ಅಕ್ಕಿಯನ್ನು ಇಲ್ಲಿ ಕಡಿತಿದ್ರು ಅಂತೇಳಿ ಈ ಕಲ್ಲಿನ ಮೇಲೆ ಅಕ್ಕಿಯನ್ನು ಕಡ್ದು ಆ ಅಕ್ಕಿ ಹಿಟ್ಟನ್ನು ಕೊಂಡೋಗಿ ಪಾಂಡವರ ಕಲ್ಲಲ್ಲಿ ಅದನ್ನು ರೊಟ್ಟಿ ಮಾಡ್ತಿದ್ರು ಅಂತೇಳಿ. ಅಂದರೆ ಪರಸ್ಪರ ಬಾರಿ ಹತ್ತಿರದಲ್ಲಿ ಉಂಟು ಪಾಂಡವರ ಕಲ್ಲು ಮತ್ತು ಇದು ಬಾರಿ ದೂರದಲ್ಲಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಪಾಂಡವರು ಬಂದು ರೊಟ್ಟಿಗೆ ಅಕ್ಕಿ ಕಡಿತಾ ಇದ್ರು. ಎಲ್ಲಿ? ಕಡ್ಲಗುಡ್ಡೆ, ರತ್ನಗಿರಿಯ ಕಡ್ಲಗುಡ್ಡೆಯಲ್ಲಿ. ಏನು ಸಾಕ್ಷಿ ಇದೆ? ನಾವೀಗ ನಿಂತಿರೋದು ಅವರು ಅಕ್ಕಿ ಕಡಿತಾ ಇದ್ರು ಅನ್ನುವಂತಹ ಕಲ್ಲಿನ ಪಕ್ಕದಲ್ಲಿ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಅಕ್ಕಿ ಕಡಿಯುವಂಥ ಕಲ್ಲು, ಪಾಂಡವರು ಕಡಿತಾ ಇದ್ದಂಥ ಕಲ್ಲು ಅನ್ನುವಂಥ ಖ್ಯಾತಿ. ಅದರ ಜೊತೆಗೆ ಈ ಕಲ್ಲಿನಲ್ಲಿ ಕಡೆದಿರುವಂಥ ಅಕ್ಕಿಯನ್ನು ನೇರವಾಗಿ ಪಾಂಡವರ ಕಲ್ಲು ಅನ್ನುವಂಥದ್ದು ಇನ್ನೊಂದು ಪ್ರದೇಶ ಇದೆ, ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ರೊಟ್ಟಿ ಮಾಡ್ತಾ ಇದ್ರು ಅನ್ನುವಂತಹ ಪ್ರತೀತಿ ಇಲ್ಲಿ ಜನಜನಿತವಾಗಿದೆ. ಆದರೆ ಬಹಳಷ್ಟು ಜನಕ್ಕೆ ಇಂತಹದೊಂದು ಸ್ಥಳ ಗುರುವಾಯನಕೆರೆಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಸುದ್ದಿ ಇಲ್ಲಿಯ ತನಕ ಆಗಮಿಸಿರುವಂಥದ್ದು. ಇದು ಇಲ್ಲಿಗೆ ಬರೋದು ಹೇಗೆ ಅಂತಂದರೆ, ರತ್ನಗಿರಿಯ ಸನ್ಯಾಸಿಗಳಿಗನ ಆ ಕ್ಷೇತ್ರ ಏನಿದೆ ಅದರ ಹಿಂಭಾಗದಲ್ಲಿ ನಡೆದುಕೊಂಡು ಬಂದರೆ ಸನ್ಯಾಸಿಯ ಗುಡಿ ಸಿಗುತ್ತೆ. ಅದರ ಹಿಂಭಾಗದಲ್ಲಿ ನಡೆದುಕೊಂಡು ಬಂದರೆ ಈ ಒಂದು ಕಲ್ಲು ಕೂಡ ಸಿಗುತ್ತೆ. ಬಹಳ ವಿಶೇಷವಾಗಿ ರತ್ನಗಿರಿಯಲ್ಲಿರುವಂತಹ ಸನ್ಯಾಸಿ ಗುಳಿಗನಿಗೂ ಇದಕ್ಕೂ ನಂಟಿದೆ ಅನ್ನುವಂಥದ್ದಿದೆ. ಮತ್ತೊಂದು ಕಡೆಯಲ್ಲಿ ಪಾಂಡವರು ಇಲ್ಲಿ ಒಂದು ಅಕ್ಕಿಯನ್ನು ಕಡಿತಾ ಇದ್ರು ಅನ್ನುವಂತಹ ಪ್ರತೀತಿ ನಿಜಕ್ಕೂ ಒಂದು ರೋಚಕ ಅನುಭವ. ಜೊತೆಗೆ ಇಂತಹದೊಂದು ಇತಿಹಾಸ ಗುರುವಾಯನಕೆರೆಯ ಸುತ್ತಮುತ್ತ ಇದೆ ಅನ್ನುವಂತಹದ್ದು ಕೂಡ ಅಷ್ಟೇ ದೊಡ್ಡ ಇತಿಹಾಸ. ಕಡಿಯುವ ಕಲ್ಲಿನ ಹಿಂಭಾಗದ ದೃಶ್ಯಗಳಂತ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಡಿಯುವ ಕಲ್ಲು ಕಾಣುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮಗೆ ಇದರ ಕಡಿಯುವ ಕಲ್ಲಿನ ಆಕೃತಿ ಕಾಣುತ್ತದೆ. ಒಂದಷ್ಟು ಮರಗಿಡಗಳು ಅಡ್ಡ ಇದ್ದಾವೆ ಅಂತ ಬಿಟ್ಟರೆ ಕಡಿಯುವ ಕಲ್ಲಿನ ಆಕೃತಿ ಸ್ಪಷ್ಟವಾಗಿ ಕಾಣುತ್ತೆ. ಇದು ಕಡ್ಲಗುಡ್ಡೆಯ ರತ್ನಗಿರಿಯ ಕಡ್ಲಗುಡ್ಡೆಯ ಕಡಿಯುವ ಕಲ್ಲು. ಅದು ಪಾಂಡವರು ಕಡಿತಾ ಇದ್ದಂಥ ಕಲ್ಲು ಅನ್ನುವಂತಹ ಪ್ರತೀತಿಯನ್ನು ಪಡೆದಿದೆ. ನೋಡುವ ಈ ಬಗ್ಗೆ ಇದರ ಬಗ್ಗೆ ತಿಳಿದವರ ಹತ್ರ ಮಾತನಾಡುವ. ಈ ಬಗ್ಗೆ ಮಾತನಾಡೋದಕ್ಕೆ ರತ್ನಗಿರಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರು ಆಗಿರುವಂತಹ ವಿಶ್ವೇಶ್ ಕಿಣಿ ಅವರಿದ್ದಾರೆ. ಸರ್, ಈ ಕಲ್ಲು ಯಾವಾಗ ನೋಡಿದ್ದು ನೀವು? ಈ ಚಿಕ್ಕಂದಿನಿಂದಲೇ ನೋಡಿದ್ದೀರಾ ಅಥವಾ ಇದರ ಬಗ್ಗೆ ಏನು ಕತೆ ಕೇಳಿದ್ದೀರಿ? ಈ ಕಲ್ಲಿನ ಬಗ್ಗೆ ಕತೆ ಹೇಳಬೇಕಾದ್ರೆ ನಮಗೆ ಅಂದರೆ ಅಷ್ಟು ಪ್ರಾಯ ಆಗಲಿಲ್ಲ. ಅಂದರೆ ಬಹುಶಃ ಇಲ್ಲಿ ನಾವಲ್ಲ, ನಮ್ಮ ಪೂರ್ವಜರು ಇಲ್ಲಿ ಈ ಊರಿಗೆ ಬರಬೇಕಾದ್ರೆ ಈ ಕಲ್ಲು ಇಲ್ಲಿ ಇತ್ತು ಅಂತೆ ಅಂದರೆ ಮುಂಚಿನ ಹಿರಿಯರೆಲ್ಲ ಹೇಳ್ತಾರೆ. ನಾನು ಸಾಧಾರಣ ನನಗೊಂದು 5-6 ವರ್ಷ ಆಗಬೇಕಾದ್ರೆ ಈ ಕಲ್ಲನ್ನು ನೋಡಿದ್ದೆ. ಆದರೆ ಭಾರಿ ವಿಶೇಷತೆ ಅಂತ ಹೇಳಿದರೆ ನಮ್ಮ ಹಿರಿಯರು ಹೇಳಿದ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳಬೇಕಷ್ಟೇ. ಈ ಕಲ್ಲಿನ ಆಕೃತಿ ನೀವು ನೋಡಿರಬೇಕು. ಇಲ್ಲಿ ನೋಡಿದಾಗ ನಿಮಗೆ ಕಾಣ್ತದೆ ಒಂದು ಕಡಿಯುವ ಕಲ್ಲಿನ ಆಕೃತಿ ಉಂಟು. ಅದರ ಮೇಲೆ ಅದಕ್ಕೆ ಬೇಕಾದ ಒಂದು ಕಡಿಲಿಕ್ಕೆ ಬೇಕಾದ ಒಂದು ಸಣ್ಣ ಕಲ್ಲು ಅದರ ಮೇಲೆ ಉಂಟು. ಕಂಜಿ ಅಂತ ನಾವು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದು ಇದರ ಮೇಲೆ ಉಂಟು. ನಮ್ಮ ಹಿರಿಯರು ಹೇಳ್ತಿದ್ರು ಅಂತ ಹೇಳಿದರೆ ಇಲ್ಲಿ ಪಾಂಡವರು ಇಲ್ಲಿ ಬಂದು ಅಕ್ಕಿಯನ್ನು ಇಲ್ಲಿ ಕಡಿತಿದ್ರು ಅಂತೇಳಿ ಈ ಕಲ್ಲಿನ ಮೇಲೆ ಅಕ್ಕಿಯನ್ನು ಕಡ್ದು ಆ ಅಕ್ಕಿ ಹಿಟ್ಟನ್ನು ಕೊಂಡೋಗಿ ಪಾಂಡವರ ಕಲ್ಲಲ್ಲಿ ಅದನ್ನು ರೊಟ್ಟಿ ಮಾಡ್ತಿದ್ರು ಅಂತೇಳಿ. ಅಂದರೆ ಪರಸ್ಪರ ಬಾರಿ ಹತ್ತಿರದಲ್ಲಿ ಉಂಟು ಪಾಂಡವರ ಕಲ್ಲು ಮತ್ತು ಇದು ಬಾರಿ ದೂರದಲ್ಲಿಲ್ಲ. ಹಾಗೆ ಅಲ್ಲಿ ಅದನ್ನು ರೊಟ್ಟಿ ಮಾಡ್ತಿದ್ರು ಅಂತ ಹೇಳಿದರೆ ಹಿರಿಯರು ಹಾಗೆ ಹೇಳ್ತಿದ್ರು. ಅದನ್ನು ನಾವು ಇನ್ನು ನೋಡಿದರೆ ನಮಗೆ ನೋಡಲಿಕ್ಕೆ ಸಾಧಾರಣ ಅದೇ ರೀತಿ ಕಾಣ್ತದೆ. ಯಾಕಂತ ಹೇಳಿದರೆ ಬಹುಶಃ ಇವತ್ತು ಗುರುವಾಯನಕೆರೆ ಭಾಗದಲ್ಲಿ ನಾವು ಇಷ್ಟು ಜನ ನಾವು ಇದ್ದೇವೆ. ಆದರೆ ಇವತ್ತಿನವರೆಗೆ ಹೆಚ್ಚಿನವರು ಅಲ್ಲೊಂದು ಕಡ್ಲಗುಡ್ಡೆ ಅಂತ ಒಂದು ಕಡೆಪಿ ಕಲ್ಲು ಉಂಡುಗೆ ಅಂತೇಳಿ ಅವರು ಸಹ ಕೇಳಿದ್ದಾರೆ. ಅದನ್ನು ಯಾರು ಸಹ ನೋಡಲಿಲ್ಲ ಇವತ್ತು. ಕಡ್ಲಗುಡ್ಡೆಯ ಕಡೆಪಿ ಕಲ್ಲು. ಕಡ್ಲಗುಡ್ಡೆಯ ಕಡೆಪಿ ಕಲ್ಲು ಅಂತ ಹೇಳಿ ಇದಕ್ಕೆ ಇಲ್ಲಿ ಹೆಸರುಂಟು. ಅಂದರೆ ಮುಂಚೆ ಹಿರಿಯವರೆಲ್ಲ ಹೇಳ್ತಿದ್ರು ಅಲ್ಲೊಂದು ಕಡೆಪಿ ಕಲ್ಲು ಉಂಟಂತ ಮುಂಚೆಯವರು ಹೇಳ್ತಿದ್ರು. ಆದರೆ ನಮ್ಮನ್ನು ಈಗಿನ ಜನರೇಷನ್ ಅವರು ಮೋಸ್ಟ್ಲಿ ಇದನ್ನು ನೋಡಲಿಲ್ಲ. ಇದನ್ನು ಪ್ರಥಮವಾಗಿ ಇವತ್ತು ಸುದ್ದಿ ಮಾಧ್ಯಮದವರು ಇದನ್ನೊಂದು ದೃಶ್ಯಾವಳಿ ಮಾಡಿ ಎಲ್ಲರಿಗೂ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಹುಶಃ ಇಲ್ಲಿ ಬಂದರೆ ಅಷ್ಟು ಸುಲಭ ಇಲ್ಲ ಬರಲಿಕ್ಕೆ. ಯಾಕಂತ ಹೇಳಿ ದಟ್ಟ ಕಾಡಿನ ನಡಿನಲ್ಲಿ ಇಲ್ಲಿ ಬರಬೇಕು. ಬಂದರೆ ನೋಡಲಿಕ್ಕೆ ಒಂದು ಖಂಡಿತವಾಗಿ ಒಂದು ಇತಿಹಾಸ ಉಳ್ಳ ಕಲ್ಲನ್ನು ನೀವು ಇಲ್ಲಿ ಖಂಡಿತವಾಗಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನು ಎಲ್ಲರೂ ವೀಕ್ಷಣೆ ಮಾಡ್ಬೋದು. ಓಕೆ, ಈಗ ನಿಮಗೆ ನೋಡುವಾಗ ನೀವು ಬಹಳಷ್ಟು ಸಲ ಬಂದಿರ್ಬೋದು ಇಲ್ಲಿಗೆ. ಬಹಳಷ್ಟು ಸಲ ಇಲ್ಲಿಗೆ ಬರಲಿಕ್ಕೆ ಹೆದರಿರ್ಬೋದು. ಹಿಂದೆ ಒಂದು ಹೆದರಿಕೆ ಇತ್ತು ಅಂತ. ಯಾಕೆ?
ಹಿಂದೆ ಅಂತ ಹೇಳಿದರೆ, ಮುಂಚಿನ ಕಾಲದಲ್ಲಿ ಅಂತ ಹೇಳಿದರೆ ಈ ಪರಿಸರದಲ್ಲಿ ಇಲ್ಲಿ ಮನೆ ಇರಲಿಲ್ಲ, ಯಾವುದು ವಾಸಸ್ಥಳ ಇರಲಿಲ್ಲ, ಅಂದರೆ ವಾಸಕ್ಕೆ ಯೋಗ್ಯವಾದ ಸ್ಥಳ ಸಹ ಇಲ್ಲಿ ಇರಲಿಲ್ಲ. ಆಗಿರಬೇಕಾದ್ರೆ ನಿರ್ಜನ ಪ್ರದೇಶದಲ್ಲಿ ಯಾರು ಸಾಮಾನ್ಯವಾಗಿ ಒಂದು ಹೆದರಿಕೆ ಅಂತೇಳಿ ಹುಟ್ಟುತ್ತದೆ. ಮತ್ತು ಇಲ್ಲಿ ಒಂದು ಮುಂಚಿನಿಂದಲೂ ಸಹ ಒಂದು ಶಕ್ತಿ ಉಂಟು ಈ ಮಣ್ಣಿನಲ್ಲಿ. ಯಾಕೆಂತ ಹೇಳಿದರೆ, ನಾವು ಹೇಳಿದಾಗೆ ನಮ್ಮ ಕ್ಷೇತ್ರದಲ್ಲಿ ಆ ಸನ್ಯಾಸಿ ಅಂತ ನಾವು ಸನ್ಯಾಸಿಗಳಿಗ ಅಂತ ಹೇಳ್ತೇವೆ, ಈ ಸನ್ಯಾಸಿ ಇದೇ ಕಲ್ಲಿನ ಈ ಹಿಂಬದಿಯಲ್ಲಿ ನೈಋತ್ಯ ಅಂದರೆ ಆ ನಮ್ಮ ಕ್ಷೇತ್ರದ ನೈಋತ್ಯ ದಿಕ್ಕು, ಇಲ್ಲಿಯ ಹಿಂಭಾಗದಲ್ಲಿ ಜಪ ಅನುಷ್ಠಾನವನ್ನು ಇಲ್ಲಿ ನಡೆಸ್ತಿದ್ರು ಅಂತ ಹೇಳೊಂದು ಪ್ರತೀತಿ ಸಹ ಉಂಟು. ಹಾಗೆ ಇಲ್ಲಿ ಬರಬೇಕಾದ್ರೆ ನೋಡ್ಬೋದು, ಒಂದು ವಿಚಿತ್ರವಾದ ಒಂದು ವಾತಾವರಣ, ಇಲ್ಲಿ ಸಾಮಾನ್ಯವಾದ ವಾತಾವರಣ ಅಲ್ಲ. ಆದರೆ ಯಾರಿಗಿಲ್ಲಿ ಭಕ್ತರಿಗಾಗಲಿ ಹೀಗೆ ಬಂದು ಇದನ್ನು ನೋಡಲಿಕ್ಕೆ ಯಾವ ಸಮಸ್ಯೆಗಳು ಸಹ ಇಲ್ಲ ಅಂತ ಹೇಳಿ ನನ್ನ ಅನುಭವ ನಾನು ಹೇಳ್ತೀನಿ. ನಮ್ಮೂರಿನಲ್ಲಿ ಇಂಥದ್ದೊಂದು ಇತಿಹಾಸ ಅಥವಾ ಪುರಾಣ ಅಥವಾ ಹಿಂದೆ ಇತ್ತು ಅನ್ನುವಂತಹ ಒಂದು ಪ್ರತೀತಿ ಇದೆ. ಇದನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಇಲಾಖೆಗಳು ಅವೆಲ್ಲವೂ ಕೂಡ ಇದರ ಬಗ್ಗೆ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ವಾ? ಖಂಡಿತವಾಗಿ. ಯಾಕೆಂತ ಹೇಳಿದರೆ, ಬಹುಶಃ ಇಲಾಖೆ ಅಂತ ಹೇಳಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮಾತ್ರ ಈ ಕಲ್ಲನ್ನು ಇಲ್ಲಿ ನೋಡಿರ್ಬೋದು. ಬೇರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಯಾರು ಇದನ್ನು ಇವತ್ತಿನವರೆಗೆ ವೀಕ್ಷಣೆ ಮಾಡಲಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಆದರೆ ಮುಂದಿನ ದಿನದಲ್ಲಿ ಇದಕ್ಕೊಂದು ಇತಿಹಾಸ ಉಂಟು. ಖಂಡಿತವಾಗಿ ಇದಕ್ಕೆ ಬೇಕಾದ ಕೆಲವು ಕುರುಹುಗಳು ಸಹ ಈ ಕ್ಷೇತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಒಂದು ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂತ ಹೇಳಿದರೆ, ಇಷ್ಟು ಒಂದು ಸುಂದರವಾದ ಒಂದು ಪ್ರಕೃತಿಯ ನಡುವಿನಲ್ಲಿ ಇರುವಂಥ ಇದನ್ನು ಖಂಡಿತವಾಗಿ ಒಂದು ನಾವು ಇದನ್ನೊಂದು ಪ್ರವಾಸೋದ್ಯಮಕ್ಕೆ ಒಂದು ಯೋಗ್ಯವಾದ ಒಂದು ಸ್ಥಳ, ಯಾರಾದರೂ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸಹ ಇದನ್ನು ಗಮನಿಸಬೇಕಂತ ಹೇಳಿ ಅವರ ಹತ್ರ ಸಹ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಇದು ಕಡ್ಲಗುಡ್ಡೆಯ ಕಡೆಪಿಕಲ್ ಅನ್ನುವಂಥ ಹೆಸರನ್ನು ಪಡೆದಿರುವಂತಹ ಪಾಂಡವರು ಕಡಿಯುತ್ತಿದ್ದ ಕಲ್ಲು, ಅದು ಗುರುವಾಯನಕೆರೆಯಲ್ಲಿ ಇರುವಂತಹದ್ದು ಅನ್ನುವಂತಹದನ್ನು ಬೆಳಕಿಗೆ ತರುವಂಥ ಒಂದು ಪ್ರಯತ್ನ. ಬಹಳ ಹರಸಾಹಸ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಕಾರಣ ಇಷ್ಟೇ, ಒಂದು ದುರ್ಗಮ ಹಾದಿ, ಇದು ಸುಗಮ ಮಾಡ್ಬೋದು ಯಾರಾದರೂ ಮನಸ್ಸು ಮಾಡಿದರೆ. ದುರ್ಗಮ ಹಾದಿಯಲ್ಲಿ ಸಾಗಿ ಇಲ್ಲಿಗೆ ಬಂದು ಈ ಒಂದು ಕಲ್ಲನ್ನು ತೋರಿಸುವಂಥ ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನಮ್ಮೂರಿನಲ್ಲಿರುವಂತಹ ಒಂದು ಐತಿಹಾಸಿಕ ತಾಣ. ಸಂದೀಪ್ ಶೆಟ್ಟಿ, ಸುವೀರ್ ಜೈನ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕಡ್ಲಗುಡ್ಡೆ, ರತ್ನಗಿರಿ, ಗುರುವಾಯನಕೆರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.